ಕಳೆದ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಪಡೀಲ್ನಲ್ಲಿ ನಿರ್ಮಾಣಗೊಳ್ಳುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಗೆ ಉದ್ಘಾಟನಾ ಭಾಗ್ಯವು ಒದಗಿ ಬಂದಿದೆ. ಮೇ 16ರಂದು ಸಿಎಂ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ. ವಿಶೇಷವೆಂದರೆ ತುಳುನಾಡಿನ ಸಂಪ್ರದಾಯ ಮತ್ತು ಆಧುನಿಕ ತಾಂತ್ರಿಕ ಏಕೀಕರಣದ ಸ್ಪರ್ಶದೊಂದಿಗೆ ಭವ್ಯತೆಯಿಂದ ಕೂಡಿದ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನೂತನ ಜಿಲ್ಲಾಧಿಕಾರಿ ಕಚೇರಿ ನಿರ್ಮಾಣಗೊಂಡಿದೆ. ಮೇ 16ರಂದು ಸಿಎಂ ಸಿದ್ದರಾಮಯ್ಯ ಅವರು ಡಿಸಿ ಕಚೇರಿಯನ್ನ ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ. ವಿಶೇಷವೆಂದರೆ ತುಳುನಾಡಿನ ಸಂಪ್ರದಾಯ ಮತ್ತು ಆಧುನಿಕ ತಾಂತ್ರಿಕ ಏಕೀಕರಣದ ಸ್ಪರ್ಶದೊಂದಿಗೆ ಭವ್ಯತೆಯಿಂದ ಕೂಡಿದ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನೂತನ ಜಿಲ್ಲಾಧಿಕಾರಿ ಕಚೇರಿ ನಿರ್ಮಾಣಗೊಂಡಿದೆ. ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆಯಲ್ಲಿ ಒಂದಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿ ಕಚೇರಿಗೆ ಕೊನೆಗೂ ಉದ್ಘಾಟನೆಯ ಭಾಗ್ಯ ದೊರಕಿದ್ದು, ದೇಶದ ಮೊತ್ತಮೊದಲ ಬೃಹತ್ ಜಿಲ್ಲಾಧಿಕಾರಿ ಕಟ್ಟಡ ಪ್ರಜಾಸೌಧ ಎಂಬ ಹೆಗ್ಗಳಿಕೆ ಪಡೆಯಲಿದೆ. ಇನ್ನು ನೂತನ ಪ್ರಜಾಸೌಧವನ್ನು ಶುಕ್ರವಾರದಂದು ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದಾರೆ. ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ವೇಳೆ ಸಿದ್ದರಾಮಯ್ಯ ಅವರು ಜಿಲ್ಲೆಯ ಜನರ ಬೇಡಿಕೆಯ ಮೇರೆಗೆ 2016ರಲ್ಲಿ 41 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರದ ಹೊರಭಾಗದಲ್ಲಿ ನೂತನ ಜಿಲ್ಲಾಧಿಕಾರಿ ಕಚೇರಿ ನಿರ್ಮಾಣಕ್ಕೆ ಕೈ ಹಾಕಿದ್ರು. ಆದರೆ ಕಳೆದ 8 ವರ್ಷಗಳಿಂದ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದ್ದು, ಇದೀಗ ಮತ್ತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಟ್ಟು 75 ಕೋಟಿ ರೂಪಾಯಿ ಅನುದಾನದಲ್ಲಿ ನೂತನ ಜಿಲ್ಲಾಧಿಕಾರಿ ಕಚೇರಿ ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆಗೆ ಸಜ್ಜುಗೊಂಡಿದೆ. ನಗರದ ಹೊರವಲಯದ ಪಡೀಲ್ನಲ್ಲಿ ನಿರ್ಮಾಣಗೊಂಡ ನೂತನ ಪ್ರಜಾಸೌಧ ಜಿಲ್ಲಾಧಿಕಾರಿ ಕಚೇರಿಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕೃತ ಚಾಲನೆಯನ್ನ ನೀಡಲಿದ್ದು, ಈಗಿನ ಜಿಲ್ಲಾಧಿಕಾರಿ ಕಚೇರಿಯನ್ನ ಪಾರಂಪರಿಕ ಕಟ್ಟಡವಾಗಿ ಮಾಡುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಗುದ್ದಲಿ ಪೂಜೆ ನೆರವೇರಿಸಲಿದ್ದಾರೆ. ಒಟ್ಟು 23 ಇಲಾಖೆಗಳು ಈ ಕಟ್ಟಡದಲ್ಲಿ ಕಾರ್ಯಾಚರಿಸಲಿದ್ದು, 133ನೇ ಜಿಲ್ಲಾಧಿಕಾರಿಯಾದ ನನ್ನ ಅವಧಿಯಲ್ಲಿ ಈ ನೂತನ ಪ್ರಜಾಸೌಧ ಉದ್ಘಾಟನೆಯಾಗುತ್ತಿರುವುದು ಹೆಮ್ಮೆ ಮತ್ತು ಸಂತೋಷದ ವಿಚಾರ ಎನ್ನುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಎಂಪಿ ಅವರು. ದಕ್ಷಿಣ ಕನ್ನಡಕ್ಕೆ ಮಂಗಳೂರು ಜನತೆ ಎಲ್ಲರಿಗೂ ಒಂದು ಸುದ್ದಿ ಏನಂದರೆ, ನಮ್ಮದು 16ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಸನ್ಮಾನ್ಯ ಸ್ಪೀಕರು, ರೆವೆನ್ಯೂ ಮಿನಿಸ್ಟರ್, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮತ್ತು ಸ್ಥಳೀಯ MLA ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಜಿಲ್ಲಾ ಪ್ರಜಾಸೌಧದ ಪ್ರಾರಂಭವನ್ನು ಮಾಡ್ತಾಯಿದ್ವಿ. ಅವತ್ತಿನ ದಿವಸದಿಂದ 16ನೇ ತಾರೀಕಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಅಲ್ಲಿಯಿಂದನೇ ಕಾರ್ಯನಿರ್ವಹಣೆಯನ್ನು ಮಾಡಲಿದೆ. ಸುಮಾರು ಒಂದು 23 ಇಲಾಖೆಗಳು ಒಳಗೊಂಡಂತೆ ದೊಡ್ಡ ಸಂಕೀರ್ಣ, ಬಹುಶಃ ಅತಿ ದೊಡ್ಡ ಜಿಲ್ಲಾಧಿಕಾರಿಗಳ ಒಂದು ಜಿಲ್ಲಾಡಳಿತದ ಸಂಕೀರ್ಣ. 2,53,159 ಸ್ಕ್ವೇರ್ ಫೀಟ್ ಜಾಗ ಇರುವಂಥ ದೊಡ್ಡ ಸಂಕೀರ್ಣ. ಅದು ಭಾಳ ವರ್ಷಗಳಿಂದ ಅದರಲ್ಲಿ ಇದ್ದಿದ್ದು ಇದೆಲ್ಲ ನಿವಾರಣೆಯಾಗಿ ಈಗ ಒಟ್ಟು 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಪೂರ್ಣಗೊಂಡಿದೆ. 55 ಕೋಟಿ ರೂಪಾಯಿದು ರೆವೆನ್ಯೂ ಡಿಪಾರ್ಟ್ಮೆಂಟಿಂದ KHB ಮುಖಾಂತರ ಆಗಿದೆ. 20 ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿಯಿಂದ ಕೂಡ ಅದರಲ್ಲಿ ಫಂಡನ್ನು ಹಾಕ್ಬಿಟ್ಟು ಅದನ್ನೀಗ ಸಂಪೂರ್ಣ ಮುಗಿಸ್ತಾ ಇದ್ದೇವೆ. 16ನೇ ತಾರೀಕಿಂದ ಅದು ವಿಸ್ತಾರವಾದ ಒಂದು ಹೊಸ ಇದರಲ್ಲಿ ಕಾರ್ಯನಿರ್ವಹಣೆ ಪ್ರಾರಂಭ ಆಗ್ತದೆ. ಅದು ಒಂದು ನಮ್ಮದೇ ತುಳುನಾಡಿಗೆ ಇರುವಂಥ ಒಂದು ಶೈಲಿಯಲ್ಲಿ, ಆಧುನಿಕ ವ್ಯವಸ್ಥೆಗಳೊಂದಿಗೆ, ಬಟ್ ನಮ್ಮದೇ ಆದಂಥ ಟ್ರೆಡಿಷ್ನಲ್ ಶೈಲಿಯಲ್ಲಿ ಅದನ್ನು ನಿರ್ಮಾಣಿಸಲಾಗಿದೆ. ಬಹುಶಃ ಇರ್ಬೋದು. ಅದೇ 2.5 ಲಕ್ಷ ಇದಿರುವಂಥದ್ದು G+ ಬೇಸ್ಮೆಂಟು, ಗ್ರೌಂಡ್ 1, 2, 3 ಫ್ಲೋರ್ಸ್ ಸಂಕೀರ್ಣ ಇರುವಂಥ ದೊಡ್ಡ ಕಟ್ಟಡ. ಒಂದು ಡಿಸ್ಟ್ರಿಕ್ಟ್ ಮಟ್ಟದಕ್ಕೆ ಇದು ಅತಿ ದೊಡ್ಡ ಸಂಕೀರ್ಣದ ಕಟ್ಟಡ. ಇದರಲ್ಲಿ ಈಗ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ, ಹಳೆಯ ಕಚೇರಿಯಲ್ಲಿ ಇರುವಂಥ ರೆಕಾರ್ಡ್ ರೂಮು ಕೂಡ ಅಲ್ಲಿ ಶಿಫ್ಟ್ ಆಗಲಿದೆ. ಮೊಟ್ಟ ಮೊದಲನೇ ಬಾರಿಗೆ ಇದರಲ್ಲಿ ಸುಮಾರು 357 ಬಾಕ್ಸಸ್ ಒಳಗೊಂಡಂತೆ ಕಂಪ್ಲೀಟ್ ಆಧುನಿಕ ರೀತಿಯಲ್ಲಿ ಫಸ್ಟ್ ಸಚ್ ಅ ಲಾರ್ಜ್ ರೆಕಾರ್ಡ್ ರೂಮ್ ಇಸ್ ಗೋಯಿಂಗ್ ಟು ಬಿ ಸೆಟ್ ಅಪ್ ಇನ್ ದಟ್ ಆಫೀಸ್. ಇದು ಅದರ ಜೊತೆನೇ ಅದೊಂದು 4 ಲೇನ್ ರೋಡ್ ಕೂಡ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ 98% ಕಂಪ್ಲೀಟ್ ಆಗಿದೆ. ಸೊ ಅದು ಒಂದು ಪ್ಲಸ್ ಇದು ಬೇರೆ ಬೇರೆ ತಾಲೂಕುಗಳಿಂದ ಬರುವವರಿಗೆ ಅದೊಂದು ಕೇಂದ್ರಕ, ಇದು ನಗರದ ಒಳಗಡೆ ಬರಲಿಕ್ಕೆ ಅವಶ್ಯಕತೆ ಇಲ್ಲದೆ
ಬಂಟ್ವಾಳ ಇರ್ಬೋದು, ಬೆಳ್ತಂಗಡಿ, ಪುತ್ತೂರು ಎಲ್ಲ ಅದೇ ದಾರಿಯಲ್ಲಿ ಬರುವರು. ಸೊ ಅಲ್ಲಿಂದನೇ ಅದು ಆಕ್ಸೆಸಿಬಲ್ ಟು NHಗೆ ಹತ್ತಿರ ಇದೆ. ಪ್ಲಸ್ ಮಂಗಳೂರು ನಗರ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಇದು ಒಂದು ಒಳ್ಳೆಯ ಆ್ಯಂಕರ್ ಇನ್ವೆಸ್ಟ್ಮೆಂಟ್ ಥರ. ಈಗ ಸರ್ಕಾರದ ಇನ್ವೆಸ್ಟ್ಮೆಂಟಲ್ಲಿ ದೊಡ್ಡ ಮಟ್ಟದಲ್ಲಿ ಆಗುವಾಗ ಆ ಒಂದು ಏರಿಯಾ ಸಹ ಈಗಾಗಲೇ ಒಳ್ಳೆಯ ಬೆಳವಣಿಗೆ ಬಂದಿದೆ. ಅದು ಇನ್ನೂ ಕೂಡ ಬೆಳೀಲಿಕ್ಕೆ ಸಾಧ್ಯತೆ. ಅದು ಒಂದು ಖುಷಿನೇ. ಪ್ಲಸ್ ಅದು ಓಲ್ಡ್ DC, ಅದು ತುಂಬ ಹಳೆಯದು, ಡಿಫಂಕ್ಟ್ ಇದ್ದ DC ಆಫೀಸಲ್ಲೂ ನಾವು ಅದನ್ನು ಹೆರಿಟೇಜ್ ಬಿಲ್ಡಿಂಗ್ ಅಂತ ಮಾಡಿ ಅದನ್ನು ಸಹ ಉದ್ಘಾಟನೆ ಸಮಾರಂಭ ಅಂದರೆ ಅದರ ಫೌಂಡೇಶನ್ ಸ್ಟೋನ್ ಮಾಡುವಂಥ ಶಿಲಾನ್ಯಾಸ ಸಮಾರಂಭವನ್ನು ಕೂಡ ಇದರ ಜೊತೆ ಸೇರಿಸ್ಕೊಂಡಿದ್ವಿ. ಸೊ ಅದರಲ್ಲಿ ಹೆರಿಟೇಜ್ ಬಿಲ್ಡಿಂಗ್ ಮಾಡಿ ಅದನ್ನು ಕನ್ಸರ್ವ್ ಮಾಡೋದ್ರ ಜೊತೆ ಇದು 3 ಜನರೇಷನ್ ಬಿಲ್ಡಿಂಗ್ ಥರ ಇದು ಹೊಸ ಬಿಲ್ಡಿಂಗ್ಗೆ ನಾವು ಹೋಗ್ತಾ ಇರುವಂಥದ್ದು. ಇಟ್ ಈಸ್ ರಿಯಲಿ ಪರ್ಸ್ನಲಿ ಅಂದರೆ ಅದು ಸ್ಟಕ್ಕಾಗಿ ನಿಂತು ಹಲವು ಸಮಸ್ಯೆಗಳಿತ್ತು. ಅದನ್ನು ಪರಿಹಾರ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ ಹೋಗುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ. ಒಟ್ಟಿನಲ್ಲಿ ಅನೇಕ ಗೊಂದಲ ಮತ್ತು ನೆನೆಗುದಿಗೆ ಬೀಳುವ ಹಂತದಲ್ಲಿದ್ದ ನೂತನ ಜಿಲ್ಲಾಧಿಕಾರಿಗಳ ಪ್ರಜಾಸೌಧ ಕಟ್ಟಡ ಶುಕ್ರವಾರ ಅಧಿಕೃತವಾಗಿ ಉದ್ಘಾಟನೆಗೊಳ್ಳಲಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಫಲಾನುಭವಿಗಳಿಗೆ ಯೋಜನೆಯ ವಿತರಣೆಯ ಅದ್ದೂರಿಯ ಕಾರ್ಯಕ್ರಮ ನಡೆಯಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.